ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡಿಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ಅಡಿಗೆ ರೆಸಿಪಿಯಾಗಿ ನಾವು ಸುವರ್ಣಗೆಡ್ಡೆಯ ಸುಕ್ಕವನ್ನು ಮಾಡ್ತಾ ಇದ್ದೇವೆ. ಸುವರ್ಣಗೆಡ್ಡೆ ಮತ್ತು ಕಡಲೆ, ಒಂದು ಕೆಂಪು ಕಡಲೆ, ಇದನ್ನು ಮಿಕ್ಸ್ ಮಾಡಿ ನಾವೊಂದು ಸುಕ್ಕವನ್ನು ಮಾಡ್ತಾ ಇದ್ದೀವಿ. ಸುಕ್ಕ ಅಂದ ತಕ್ಷಣ ತುಂಬಾ ಜನರಿಗೆ ಆಸೆ ಇರುತ್ತೆ, ಯಾವ ರೀತಿ ಸುಕ್ಕ ಮಾಡೋದು ಅಂತೇಳಿ. ಸುವರ್ಣಗೆಡ್ಡೆಯ ಸುಕ್ಕ ಬಹಳ ಒಳ್ಳೇದಾಗುತ್ತೆ ಫ್ರೆಂಡ್ಸ್. ಯಾವುದೇ ಶುಭ ಸಮಾರಂಭ ಇರ್ಬೋದು, ಆದರೆ ಕಡಲೆ ಮತ್ತು ಸುವರ್ಣಗೆಡ್ಡೆಯ ಪಲ್ಯ ಇಲ್ಲದೆ ಕಂಪ್ಲೀಟ್ ಆಗೋದಿಲ್ಲ ಅಲ್ವಾ. ಅಂಥದ್ದೇ ಒಂದು ಸುವರ್ಣಗೆಡ್ಡೆಯ ಸುಕ್ಕವನ್ನು ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಅಡುಗೆ ಸಾಮಗ್ರಿಗಳನ್ನು ಆ್ಯಡ್ ಮಾಡಬೇಕು ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡಬೇಕು, ಸೊ ಯಾವ ರೀತಿ ಒಂದು ಸುಕ್ಕವನ್ನು ತಯಾರು ಮಾಡೋದು ಅಂತ ನಾವೇನು ತಿಳಿಸ್ತೇವೆ. ಫ್ರೆಂಡ್ಸ್, ನೀವು ಇದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿ ಅದರ ಬದಿಯಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ಹೆಸರು ಸುಧಾಕರ್ ಪೂಜಾರಿ. ನೀವು ನೋಡ್ತಾ ಇದ್ದೀರಾ ತುಳುನಾಡು ಅಡುಗೆ. ಬನ್ನಿ ಶುರು ಮಾಡೋಣ. ಯಾವ ರೀತಿ ಒಂದು ಸುವರ್ಣಗೆಡ್ಡೆಯ ಸುಕ್ಕವನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಸುವರ್ಣಗೆಡ್ಡೆಯನ್ನ ಕಟ್ ಮಾಡಿ ಇಟ್ಟಿದ್ದೇವೆ. ಅದೇ ರೀತಿ ಒಂದು 1/4 kg ಅಷ್ಟು ಕಡಲೆಯನ್ನ ನೀರಿನಲ್ಲಿ ಹಾಕಿಟ್ಟಿದ್ದೇವೆ. ಇದು ಕಡಲೆಯನ್ನ ಒಂದು 2-3 ಗಂಟೆ ಹಾಕಿ ಆಯಿತು ನಾವು. ಅದೇ ರೀತಿ ಇಲ್ಲಿ 2 ಚಮಚ ಕೊತ್ತಂಬರಿ ಇದೆ, ಮತ್ತೆ 1 ಚಮಚ ಜೀರಿಗೆ ಇದೆ, ಮತ್ತೊಂದು 12 ಬ್ಯಾಡಿಗೆ ಮೆಣಸು ಇದೆ. ಜಾಸ್ತಿ ಖಾರ ಬೇಕಿದ್ದವ್ರು ಜಾಸ್ತಿ ಖಾರ ಹಾಕೋಬಹುದು. ನಾವಿಲ್ಲಿ 12 ಬ್ಯಾಡಿಗೆ ಮೆಣಸು ತಗೊಂಡಿದ್ದೇವೆ. ಅದೇ ರೀತಿ 1 ಗಡಿಯಷ್ಟು ತೆಂಗಿನಕಾಯಿ ಇದೆ, ಸ್ವಲ್ಪ ಅರಿಶಿನ ಹುಡಿ, ನೀವು ನೋಡ್ಬೋದು ಒಂದು ಅರ್ಧ ಚಮಚ ಅಷ್ಟು ಇದೆ ಅರಿಶಿನ ಹುಡಿ, ಅಷ್ಟು ಮಾತ್ರ. ಆನಂತರ ಅರ್ಧ ಈರುಳ್ಳಿ ಇದೆ, ಇಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನ ನೀರಲ್ಲಿ ಹಾಕಿಟ್ಟಿದ್ದೇವೆ. ಇಷ್ಟೇ ಒಂದು ಇಂಗ್ರೀಡಿಯೆಂಟ್ಸ್ ಸಾಕು, ಅಡಿಗೆ ಸಾಮಗ್ರಿ ಇಷ್ಟೇ ಸಾಕು ಇದಕ್ಕೆ. ಮೊದಲನೇದಾಗಿ ನಾವು ಒಂದು ಕುಕ್ಕರ್ ತಗೊಳ್ಳೋಣ, ಅದಕ್ಕೆ ಕಡಲೆಯನ್ನು ಈ ರೀತಿ ಹಾಕೋಣ. ನಂತರ ನಾವು ಸುವರ್ಣಗೆಡ್ಡೆಯನ್ನು ಕೂಡ ಇದಕ್ಕೆ ಹಾಕುವ. ಒಳ್ಳೆ ಹೆಚ್ಚಿಟ್ಟಿದ್ದಂಥ ಸುವರ್ಣಗೆಡ್ಡೆ ಕೂಡ ಇದಕ್ಕೆ ಹಾಕುವ, ಒಟ್ಟಿಗೆ ಬೇಯಿಸುವ ನಾವು. ಅದೇ ರೀತಿ ಈರುಳ್ಳಿಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡುವ. ಕಟ್ ಮಾಡಿ ಇಟ್ಟಿದ್ದ ಅರ್ಧ ಈರುಳ್ಳಿ ಇದಕ್ಕೆ ಮಿಕ್ಸ್ ಮಾಡುವ. ನಂತರ ಹುಣಸೆ ಹುಳಿಯ ನೀರನ್ನು ಹಾಕ್ಬೇಕು ಇದಕ್ಕೆ. ಹುಣಸೆ ಹಣ್ಣನ್ನು ನಾವು ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದಂಥ ಒಂದು ನೀರನ್ನು ಅದಕ್ಕೆ ಮಿಕ್ಸ್ ಮಾಡ್ತೇವೆ, ಹುಣಸೆ ಹುಳಿ ನೀರು. ಅದೇ ರೀತಿ ಒಂದು ಚಮಚೆಯಷ್ಟು ಉಪ್ಪನ್ನು ಇದಕ್ಕೆ ಬೆರೆಸ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಈ ತುಂಡಿಗೆ ಈ ಪೀಸ್ ಏನಿದೆಯೋ ಅದಕ್ಕೆಲ್ಲ ಉಪ್ಪು ಹಿಡಿಯೋದಿಲ್ಲ, ಅದಕ್ಕೋಸ್ಕರ ನಾವು ಒಂದು ಉಪ್ಪನ್ನು ಹಾಕೊಡ್ತೀವಿ. ಕುಕ್ಕರ್ ಲಿಡ್ಡನ್ನು ಹಾಕಿ ಒಂದು 6 ವಿಷಲ್ ಅಷ್ಟು ಬೇಯಿಸ್ಕೊಳ್ಳುವ ಇದನ್ನು. ಫ್ರೆಂಡ್ಸ್, ಇಲ್ಲಿ ನಾವು ತೆಗೆದಿಟ್ಟಿರುವಂತಹ ಜೀರಿಗೆ, ಅನಂತರ ಕೊತ್ತಂಬರಿ, ಇದನ್ನೆಲ್ಲ ನಾವು ಫ್ರೈ ಮಾಡಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ಇದಕ್ಕೆ ಮಸಾಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಸಾಲೆ ಮಾಡುವಂಥದ್ದು. ನಾವು ಬಾಕಿ ಎಲ್ಲ ಅಡುಗೆಗಳಲ್ಲಿ ಫ್ರೈ ಮಾಡ್ತಾ ಇದ್ವಿ, ಆದರೆ ಈ ಸಾರಿ ಡೈರೆಕ್ಟ್ ಆಗಿ ಹಾಕ್ತಾ ಇದೀವಿ. ಡೈರೆಕ್ಟ್ ಆಗಿ ಹಾಕ್ಲಿಕ್ಕೆ ಇದಕ್ಕೆ. ಓಕೆ ಫ್ರೆಂಡ್ಸ್, ಈ ಜಾರಿಗೆ ಹಾಕಿದ್ದೇವೆ. ನಾವು ಇನ್ನು ಇದನ್ನು ಪುಡಿ ಮಾಡುವ. ಓಕೆ ಫ್ರೆಂಡ್ಸ್, ಮಸಾಲೆ ರುಬ್ಬಿಟ್ಟಿದ್ದೇವೆ ಇಲ್ಲಿ. ಇದೇ ರೀತಿ ಒಂದು ಸುಕ್ಕ ಮಸಾಲೆಗೆ ಒಂದು ಮಾಡಬೇಕು, ನಾವು ರುಬ್ಬಬೇಕು, ಜಾಸ್ತಿ ಮಿಕ್ಸ್ ಮಾಡಲಿಕ್ಕಿಲ್ಲ. ಫ್ರೆಂಡ್ಸ್, ಈಗ ಇದಕ್ಕೆ ತೆಂಗಿನಕಾಯಿಯನ್ನು ಆ್ಯಡ್ ಮಾಡುವ. ನಾವು ತೆಗೆದಿಟ್ಟಿರುವಂಥ ತೆಂಗಿನಕಾಯಿ ಮತ್ತು ಅರಿಶಿನ ಹುಡಿಯನ್ನು ಇದಕ್ಕೆ ಆ್ಯಡ್ ಮಾಡುವ. ಈಗ ಇದನ್ನು ಆ್ಯಡ್ ಮಾಡಿದ ನಂತರ ಜಾಸ್ತಿ ನಾವು ಮಸಾಲೆ ರುಬ್ಲಿಕ್ಕಿಲ್ಲ, ಒಂದು ಸ್ವಲ್ಪ ರುಬ್ಲಿಕ್ಕೆ ಅಷ್ಟೇ, ಒಂದು 2-3 ಸುತ್ತು ಅಷ್ಟೇ. ಫ್ರೆಂಡ್ಸ್, ಮಸಾಲೆಯನ್ನು ರೆಡಿ ಮಾಡಿ ಇಟ್ಟಿದ್ದೇವೆ ನಾವು. 2 ಸುತ್ತು ತಿರುಗಿಸಿ ತೆಗೆದಿಟ್ಟಿದ್ದೇವೆ. ಒಳ್ಳೆ ಕಲರ್ಫುಲ್ ಆಗಿದೆ ಮಸಾಲೆ. ನೀವು ಕೂಡ ಇದೇ ರೀತಿ ಒಂದು ರೆಡಿ ಮಾಡಿ. ಎಸ್ ಫ್ರೆಂಡ್ಸ್, ನಮ್ಮ ಸುವರ್ಣಗೆಡ್ಡೆ ಮತ್ತು ಕಡಲೆ ಒಳ್ಳೆ ರೀತಿ ಬೆಂದಿದೆ. ಈ ರೀತಿ ಸ್ಕ್ವೀಸ್ ಮಾಡಬೇಕು ನಾವು, ಆವಾಗ ಗೊತ್ತಾಗುತ್ತೆ ಎಷ್ಟು ಬೆಂದಿದೆ ಅಂತೇಳಿ. ಮೊದಲು ನಾವು ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು 3-4 ಚಮಚಷ್ಟು ಎಣ್ಣೆ ಹಾಕುವ. ಆನಂತರ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡುವ. ಒಂದು ಸ್ವಲ್ಪ ಉದ್ದಿನ ಕಾಳು ಹಾಕುವ. ಆನಂತರ ಇಲ್ಲಿ ಒಂದು ಬೆಳ್ಳುಳ್ಳಿ ಮತ್ತೊಂದು ಅರ್ಧ ನೀರುಳ್ಳಿ ಇದೆ, ಮತ್ತು ಬೇವಿನ ಸೊಪ್ಪು ಇದೆ, ಬೇವಿನ ಸೊಪ್ಪು, ಒಗ್ಗರಣೆ ಸೊಪ್ಪು. ಇದನ್ನ ಈಗ ಆ್ಯಡ್ ಮಾಡಲಿಕ್ಕಿದೆ. ಈಗ ನಾವು ಬೆಳ್ಳುಳ್ಳಿಯನ್ನು ಹಾಕುವ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕಿದ ನಂತರ ಈರುಳ್ಳಿಯನ್ನು ಆ್ಯಡ್ ಮಾಡಲಿಕ್ಕಿದೆ. ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದಲಾವಣೆ ಆಗಬೇಕು. ಈಗ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡುವ. ಈರುಳ್ಳಿ ಸ್ವಲ್ಪ ಕಾಯಬೇಕು. ಓಕೆ ಫ್ರೆಂಡ್ಸ್, ಒಳ್ಳೆ ರೀತಿ ಫ್ರೈ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ಬೇವಿನ ಸೊಪ್ಪು ಆ್ಯಡ್ ಮಾಡಲಿಕ್ಕಿದೆ. ಎಸ್, ಇದಕ್ಕೆ ಬೇವಿನ ಸೊಪ್ಪು ಆ್ಯಡ್ ಮಾಡುವ ಫ್ರೆಂಡ್ಸ್.
ಬೇವಿನ ಸೊಪ್ಪು ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ಒಳ್ಳೆ ಫ್ರೈ ಮಾಡಿ. ಇನ್ನು ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡುವ ಫ್ರೆಂಡ್ಸ್. ನಾವಿಲ್ಲಿ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡುವ. ಮಸಾಲೆ ಒಳ್ಳೆ ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ. ಈ ಒಗ್ಗರಣೆಯೊಂದಿಗೆ ಮಸಾಲೆ ಫ್ರೈ ಆಗಲಿಕ್ಕಿದೆ. ಓಕೆ ಫ್ರೆಂಡ್ಸ್, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡುವ. ಈಗ ಈ ಮಸಾಲೆಯಲ್ಲಿ ಸ್ವಲ್ಪ ನೀರಿನ ಪಸೆ ಥರ ಇದೆ. ಅದೆಲ್ಲ ನೀರಿನ ಒಂದು ಅಂಶ ಇದರಲ್ಲಿ ಹೋಗಬೇಕು, ಹುಡಿ ಹುಡಿ ಆಗಬೇಕು. ಅಷ್ಟು ನಾವು ಫ್ರೈ ಮಾಡಬೇಕಿದೆ. ಈ ನೀರಿನ ಒಂದು ಅಂಶ ಹೋಗುವಷ್ಟು ಅಷ್ಟರವರೆಗೆ ನಾವು ಇಲ್ಲಿ ಫ್ರೈ ಮಾಡಬೇಕು. ಒಳ್ಳೆ ಮಾಡಿ. ಓಕೆ ಫ್ರೆಂಡ್ಸ್, ಇದಕ್ಕೆ ನಾವು ಬೇಯಿಸಿಟ್ಟಿರುವಂಥ ಕಡಲೆ ಮತ್ತು ಸುವರ್ಣಗೆಡ್ಡೆಯನ್ನು ಆ್ಯಡ್ ಮಾಡುವ. ಈಗ ಮಸಾಲೆ ನಮ್ಮದು ರೆಡಿ ಆಗಿದೆ. ಇದಕ್ಕೆ ಈ ರೀತಿ ಆ್ಯಡ್ ಮಾಡುವ. ಆ್ಯಡ್ ಮಾಡಿದ ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಎಸ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಎಲ್ಲ ನಾವು ಬೇಯಿಸಿಟ್ಟಿರುವಂಥ ಎಲ್ಲ ಕಡಲೆ, ಸುವರ್ಣಗೆಡ್ಡೆ, ಆನಂತರ ಈರುಳ್ಳಿಯನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈಗ ಮಸಾಲೆಯ ಜೊತೆ ಒಳ್ಳೆ ಬ್ಲೆಂಡ್ ಮಾಡಿ. ಎಸ್ ಫ್ರೆಂಡ್ಸ್, ನಮ್ಮ ಸುವರ್ಣಗೆಡ್ಡೆಯ ಸುಕ್ಕ ಒಳ್ಳೆ ರೀತಿಯಲ್ಲಿ ರೆಡಿ ಆಗಿದೆ. ನೀವು ಕೂಡ ಇದೇ ರೀತಿ ಒಂದು ಸುಕ್ಕವನ್ನು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಒಳ್ಳೇದಾಗುತ್ತೆ ಅನ್ನದ ಜೊತೆಗೆ. ಎಸ್, ಸುವರ್ಣಗೆಡ್ಡೆಯ ಸುಕ್ಕ ಒಳ್ಳೆ ರೀತಿ ಬಂದಿದೆ. ಒಳ್ಳೆ ಬ್ಲೆಂಡ್ ಆಗಿದೆ ಮಸಾಲೆ ಜೊತೆ. ನೀವು ಕೂಡ ಇದೇ ರೀತಿ ಒಂದು ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಸುವರ್ಣಗೆಡ್ಡೆಯ ಸುಕ್ಕ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಒಂದು ಸುವರ್ಣಗೆಡ್ಡೆಯ ಸುಕ್ಕವನ್ನು ಮಾಡಿ, ಕಡಲೆ ಮತ್ತು ಸುವರ್ಣಗೆಡ್ಡೆ ಹಾಕಿ ಈ ಸುಕ್ಕವನ್ನು ಮಾಡಿದ್ರೆ ಖಾರವಾಗಿ ಬಹಳ ಸೂಪರ್ ಆಗುತ್ತೆ. ಒಂದಲ್ಲ 2 ಬಟ್ಟಲು ಊಟ ಮಾಡ್ತೀರಾ ಖಂಡಿತ. ಓಕೆ ಫ್ರೆಂಡ್ಸ್, ಇದೇ ರೀತಿ ಒಳ್ಳೆ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.